ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಹೇಗಿದ್ದೀರಾ? ಯೇಸು ನಾಮದಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ನಾನು ನಿಮ್ಮ ಸಹೋದರಿ ಮಂಜುಳಾ ಜಾಯ್. ನಾವು ಯಾವಾಗಲೂ ತುಂಬ ಮನುಷ್ಯರನ್ನು ಆಶ್ರಯಿಸ್ತೇವೆ. ಮನುಷ್ಯರ ಹತ್ರ ಪ್ರೀತಿ ಬಯಸ್ತೀವಿ, ಮನುಷ್ಯರ ಹತ್ರ ಸಹಾಯ ಬಯಸ್ತೀವಿ, ಮನುಷ್ಯರ ಸಾಮೀಪ್ಯ ಬಯಸ್ತೀವಿ, ಮನುಷ್ಯರ ಹತ್ರ ಸಾಂತ್ವನ ಬಯಸ್ತೀವಿ, ಮನುಷ್ಯರ ಹತ್ರ ಸಂತೈಸುವಿಕೆ ಬಯಸ್ತೀವಿ, ಮನುಷ್ಯರನ್ನು ಹುಡುಕಿಕೊಂಡು ಸೌಖ್ಯದೆಡೆಗೆ ಓಡ್ತೀವಿ. ಆದರೆ ನಮಗೆ ಗೊತ್ತಿಲ್ಲ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಅವರೊಬ್ಬರೇ ಇದೆಲ್ಲವನ್ನು ಒದಗಿಸಿ ಪೂರೈಸಿ ಕೊಡ್ತಾರೆ ಅಂತ ಹೇಳುವ ಸತ್ಯ ನಮಗೆ ಗೊತ್ತಿಲ್ಲ. ಹೆಚ್ಚಿನ ಅಂಶ ಎಷ್ಟು ಪ್ರೇಯರ್ ಮಾಡ್ತೀವಿ, ಜಪಸರ ಮಾಡ್ತೀವಿ, ಕರುಣೆ ಜಪಸರ ಮಾಡ್ತೀವಿ, ಬೈಬಲ್ ಓದ್ತೀವಿ, ಧ್ಯಾನಕೂಟದಲ್ಲಿ ಭಾಗವಹಿಸ್ತೀವಿ, ಆರಾಧನೆಯಲ್ಲಿ ಭಾಗವಹಿಸ್ತೀವಿ, ಬಲಿಪೂಜೆಯಲ್ಲಿ ಭಾಗವಹಿಸ್ತೀವಿ, ಬ್ಲೆಸ್ಡ್ ಸ್ಯಾಕ್ರಿಮೆಂಟ್ ಮುಂದೆ ಕೂತ್ಕೊಳ್ತೀವಿ. ಇಷ್ಟೆಲ್ಲ ಆದರೂ ಕೂಡ ಹೊರಗಡೆ ಬಂದ ತಕ್ಷಣ ನಾವು ಪುನಃ ಹುಡುಕೋದು ಮನುಷ್ಯನ ಆಶ್ರಯ. ಆದರೆ ಪರ್ಮನೆಂಟ್ ನಮಗೆ ಇದೆಲ್ಲದಕ್ಕೂ ಸೊಲ್ಯೂಷನ್ ಯೇಸು ಸ್ವಾಮಿ ಮಾತ್ರನೇ ಪ್ರಿಯರೇ. ಅದಕ್ಕೆ ಕೀರ್ತನೆ 31:1 ಹೇಳುತ್ತೆ, ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ. ಪರಾತ್ಪರನಾದ ದೇವರು, ಸರ್ವವನ್ನು ಸೃಷ್ಟಿ ಮಾಡಿದ ದೇವರು, ಎಲ್ಲದಕ್ಕೂ ಒಡೆಯನಾದ ದೇವರು, ಎಲ್ಲವನ್ನು ನಮಗೆ ಒದಗಿಸಿ ಪೂರೈಸುವ ದೇವರು, ಆ ದೇವರಲ್ಲಿ ನಾವು ಕಂಪ್ಲೀಟಾಗಿ ಭರವಸೆ ಇಟ್ಟು, ಅರ್ಧ ಲೋಕ ಅರ್ಧ ಯೇಸು ಅಲ್ಲ, ಕಂಪ್ಲೀಟ್ ಸರೆಂಡರಿಂಗ್, ಕಂಪ್ಲೀಟಾಗಿ ನಮ್ಮನ್ನೇ ಒಪ್ಪಿಸಿಕೊಡೋದು, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಸತ್ಯದಿಂದ ಯೇಸುವಿನೆಡೆಗೆ ನಾವು ಹೋಗುವಾಗ, ಯೇಸುವನ್ನು ಆಶ್ರಯಿಸಿ ಜೀವಿಸುವಾಗ ನಮಗೆಲ್ಲವನ್ನು ಒದಗಿಸಿ ಪೂರೈಸಿ ದೇವರು ಕೊಡ್ತಾರೆ. ಬರೀ ಲೌಕಿಕವಾಗಿ ಮಾತ್ರ ಅಲ್ಲ, ಪರಲೋಕದ ಆ ಮಡಿಲಲ್ಲಿ, ಯೇಸುವಿನ ಮಡಿಲಲ್ಲಿ ಕೂರುವ ಸೌಭಾಗ್ಯವನ್ನು ಕೂಡ ಪ್ರಭು ಯೇಸುನೇ ನಮಗೆ ಒದಗಿಸಿ ಪೂರೈಸಿ ಕೊಡ್ತಾರೆ ಪ್ರಿಯರೇ. ಹೌದು ಪ್ರಿಯರೇ, ದೇವರು ಕೊಡದೆ ನಮ್ಮ ಹತ್ರ ಏನಿದೆ? ಯಾಕೋಬ ಹೇಳ್ತಾನೆ, ನನಗೂ ನಿಮಗೂ ದೇವರು ಕೊಡದೆ ನಮ್ಮ ಹತ್ರ ಏನಿದೆ? ಏನೂ ಇಲ್ಲ. ದೇವರು ಕೊಡದೆ ಏನೂ ಇಲ್ಲ ನಮ್ಮ ಹತ್ರ. ತಂದೆ ತಾಯಿ ಇರ್ಬೋದು, ಕುಟುಂಬ ಇರ್ಬೋದು, ಬಾಳ ಸಂಗಾತಿ ಇರ್ಬೋದು, ಮಕ್ಕಳಿರ್ಬೋದು, ಸಹೋದರ ಸಹೋದರಿ ಇರ್ಬೋದು, ಕೆಲಸ ಕಾರ್ಯಗಳಿರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲವನ್ನು ಕೊಡೋದು ಯೇಸು ಮಾತ್ರನೇ ಪ್ರಿಯರೇ. ಯೇಸು ಮಾತ್ರನೇ ನಮಗೆ ಎಲ್ಲವನ್ನು ಒದಗಿಸಿ ಪೂರೈಸಿ ಕೊಡಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ಕೀರ್ತನೆ 63:6, 7, 8 ಹೇಳುತ್ತೆ, ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ. ಕೂತಾಗ, ನಿಂತಾಗ, ಮಲಗುವಾಗ, ಊಟ ಮಾಡುವಾಗ, ಹೋಗುವಾಗ, ಬರುವಾಗ, ಕೆಲಸ ಕಾರ್ಯ ಮಾಡುವಾಗ, ಪ್ರಯಾಣ ಮಾಡುವಾಗ ಕೀರ್ತನೆಕಾರನ ಹೇಳ್ತಾನೆ, ನಾನು ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ಕೆಲವರಿಗೆ ಜಾಗರಣೆ ಪ್ರಾರ್ಥನೆ ಮಾಡ್ತಾರೆ, ನೈಟ್ ವಿಜಲ್, ಚರ್ಚಲ್ಲಿರ್ಬೋದು ಅಥವಾ ಸಭೆಗಳಲ್ಲಿರ್ಬೋದು, ಜಾಗರಣೆ ಪ್ರೇಯರ್ ಮಾಡೋದು, ಆನ್ಲೈನ್ ಪ್ರೇಯರ್. ಇತ್ತೀಚೆಗೆ ಆನ್ಲೈನಲ್ಲಿ ಕೂಡ ನೈಟ್ ವಿಜಲ್ ಮಾಡೋದು ತುಂಬ ಟ್ರೆಂಡ್ ಆಗಿದೆ. ಎಲ್ಲರೂ ಮಾಡ್ತೀವಿ, ನಾನು ಕೂಡ ಕೆಲವೊಮ್ಮೆ ಇದೆಲ್ಲ ಕಂಡಕ್ಟ್ ಮಾಡ್ತೇನೆ, ನೈಟ್ ವಿಜಲ್. ಮತ್ತು ಒಬ್ಬೊಬ್ಬರೇ ಕೂರುವ ನೈಟ್ ವಿಜಲ್ ಕೂಡ ಇದೆ. ನಾನು ತುಂಬ ಕೂರ್ತೀನಿ ನೈಟ್ ವಿಜಲ್. ನನಗೆ ಏನು ತುಂಬ ಮನಪ್ರಯಾಸ ಆದರೆ, ಅಥವಾ ನನಗೆ ಏನಾದರೂ ಒಂದು ಕಾರ್ಯ ಸಾಧನೆ ಆಗಬೇಕು, ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ಅಥವಾ ಏನೋ ಒಂದು ಫೀಲಿಂಗ್ ಆಗ್ತಾ ಇದೆ, ನೋವು ಆಗ್ತಾ ಇದೆ, ಮನಸ್ಸಿಗೆ ಭಾರ ಆಗ್ತಾ ಇದೆ ಅಂದರೆ, ನಾನು ಅವತ್ತು ಇಡೀ ರಾತ್ರಿ ಯೇಸುವಿನ ಸನ್ನಿಧಿಯಲ್ಲಿ ಕೂತ್ಕೊಂಡು ಯೇಸುವಿನ ಸ್ಮರಣೆ ಮಾಡ್ತೀನಿ. ಏಕೆಂದರೆ ಯೇಸು ಹೇಳ್ತಾರೆ, ನನ್ನ ನಾಮಸ್ಮರಣೆ ಮಾಡುವ ಜಾಗದಲ್ಲಿ ಎಲ್ಲ ನಾನು ಬಂದು ನಿನ್ನನ್ನು ಆಶೀರ್ವದಿಸ್ತೇನೆ. ನೈಟ್ ಯಾಕೆ ನಾನು ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ, ಒಂದು, ಯೇಸು ಸ್ವಾಮಿ ಹಗಲಿಡೀ ಎಲ್ಲರಿಗೆ ಸೌಖ್ಯ ಕೊಟ್ಟು ಅವರ ವಾಕ್ಯನೇ ಅವರು ಬೋಧಿಸಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿ, ರಾತ್ರಿ ಅವರು ಒಂದು ಪ್ರಾರ್ಥನೆಗಾಗಿ ಬೆಟ್ಟವನ್ನು ಹತ್ತಿ ಹೋದರು ಅಂತೇಳಿ ನಾವು ಗಾಸ್ಪಲಲ್ಲಿ ತುಂಬ ನೋಡ್ತೀವಿ. ನಾವು ಮತ್ತಾಯ, ಮಾರ್ಕ, ಲೂಕ, ಯೋಹನ್ನ 4 ಶುಭ ಸಂದೇಶಗಳಲ್ಲೂ ಕೂಡ ನಾವು ಅನೇಕ ಕಡೆ ನೋಡ್ತೀವಿ. ಯೇಸು ಬೆಟ್ಟವನ್ನು ಏರಿ ಧ್ಯಾನಕ್ಕಾಗಿ, ಪ್ರಾರ್ಥನೆ ಮಾಡೋಕ್ಕಾಗಿ, ತಂದೆಯಾದ ದೇವರ ಹತ್ರ ಮಾತಾಡೋಕ್ಕಾಗಿ ಹೋದ್ರು ಅಂತ ನಾವು ನೋಡ್ತೀವಿ. ಆ ರಾತ್ರಿಯ ಜಾವದ ಪ್ರಾರ್ಥನೆ ಒಂದು ಏಕಾಂಗಿತನದ ಪ್ರಾರ್ಥನೆ, ಇನ್ನೊಂದು ನಮಗೆ ತುಂಬ ನಿಶ್ಶಬ್ದತೆ ಸಿಗ್ತದೆ, ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ವಿಶೇಷವಾಗಿ ನಾನು ಯಾಕೆ ನೈಟಲ್ಲಿ ಕೂತ್ಕೊಳ್ತೀನಿ ಪ್ರೇಯರಿಗೆ ತುಂಬ ಅಂತ ಹೇಳಿದರೆ, ಯಾರ್ದು ಕಾಲ್ಸ್ ಇರಲ್ಲ, ಯಾವ ಡಿಸ್ಟರ್ಬೆನ್ಸ್ ಇರಲ್ಲ, ಅಥವಾ ಮನೆಗೆ ಯಾರು ಬರಲ್ಲ ನೈಟ್ ಹೊತ್ತಾದರೆ. ನನಗೆ ಹೇಗೆ ಬೇಕಾದರೆ ದೇವರ ಹತ್ರ ಆ ಒಂದು ಸಂಬಂಧವನ್ನು ನಾನು
ಏನು ಒಂದುಗೂಡಿಸ್ಕೋಬೋದು, ಮಾತಾಡ್ಬೋದು, ಸ್ತುತಿ ಮಾಡ್ಬೋದು, ಆರಾಧನೆ ಮಾಡ್ಬೋದು, ಅಳುಬೋದು, ದೇವರ ವಾಕ್ಯ ಜಪಿಸ್ಬೋದು. ಹಾಗೆ ನನಗೆ ಆ ನೈಟ್ ವಿಜಲ್ ಅಂದರೆ ಆ ಜಾಗರಣಾ ಪ್ರಾರ್ಥನೆ ನನಗೆ ಅದು ತುಂಬ ಉಪಕಾರ ಕೊಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ನೈಟ್ ಹೊತ್ತು ತುಂಬ ಕೂತ್ಕೊಳ್ತೀನಿ. ಅದೊಂದು ವಿಶೇಷವಾದ ಅನುಭವ. ಒಬ್ಬೊಬ್ಬರೇ ನಾವು ನೈಟ್ ಇಡೀ ರಾತ್ರಿ ನಾನು ಹೇಗೆ ಕೂರ್ತೀನಿ ಅಂದರೆ ರಾತ್ರಿ 10 ಗಂಟೆ ಅಥವಾ 11 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಿಗಿನ ಜಾವ 5 ಗಂಟೆ ತನಕ ಕೂತ್ಕೊಳ್ತೀನಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ನಮ್ಮ ಚರ್ಚ್ ತಂಬುಚೆಟ್ಟಿಪಾಳ್ಯ ಸಂತ ಅಂತೋಣಿಯವರ ದೇವಾಲಯ ಶ್ರೈನ್ ಅದು, ಅಲ್ಲಿ ಹೋಗಿ ಒಂದು ಬಲಿ ಪೂಜೆ ಅಟೆಂಡ್ ಆಗಿ ನಾನು ಮನೆಗೆ ಬರ್ತೀನಿ. ಅದು ಯಾವ ದಿನ ಇಂಥ ದಿನ ಅಂಥ ದಿನ ಏನೂ ಇಲ್ಲ. ಯಾವ ದಿನ ನನ್ನಿಂದ ಸಾಧ್ಯ ಆಗುತ್ತೆ ಆ ದಿನ ಎಲ್ಲ ನಾನು ನೈಟ್ ವಿಜರಿಗೆ ಕೂತ್ಕೊಳ್ತೀನಿ. ನೀವು ಕೂಡ ಕೂತ್ಕೊಳ್ಬೋದು ಪ್ರಿಯರೇ. ದೇವರಲ್ಲಿ ಐಕ್ಯಗೊಂಡು ದೇವರನ್ನು ಆಶ್ರಯಿಸಿ ಜೀವಿಸೋದು ಅದು ಭಾರಿ ಒಂದು ನಮಗೆ ಶಕ್ತಿ ಕೊಡುತ್ತೆ, ಬಿಡುಗಡೆ ಕೊಡುತ್ತೆ, ಅಭಿಷೇಕ ಕೊಡುತ್ತೆ, ಸೌಖ್ಯ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿತ್ಯ ಜೀವದೆಡೆಗೆ ನಮ್ಮನ್ನು ಕೊಂಡೊಯ್ಯಲಿಕ್ಕೆ ನಮ್ಮನ್ನು ಸಹಾಯ ಮಾಡುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನಾನು ಯಾಕೆ ಹೇಳ್ತೀನಿ ಯೇಸುವನ್ನೇ ನೀವು ಆಶ್ರಯಿಸಿ ನೀವು ಜೀವಿಸಬೇಕಂದ್ರೆ, ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ. ಯೇಸುವೇ ಜೀವ. ಯೇಸು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು. ಯೋಹಾನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನಾನು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು. ಮನುಷ್ಯ ಕೊಟ್ಟರೆ ಅಲ್ಪ, ಯೇಸು ಕೊಟ್ಟರೆ ಅಧಿಕ. ಹಾಗಾಗಿ ಯೇಸು ಬಂದಿದ್ದು ಜೀವ ನೀಡಲು. ಯೇಸುವೇ ಜೀವ. ಆ ಯೇಸುವಿನ ಜೀವದಲ್ಲಿ ನಮ್ಮ ಎಲ್ಲ ಕೊಳೆತು ಹೋದ ಅವಸ್ಥೆಗಳು, ಸತ್ತು ಹೋದ ಅವಸ್ಥೆಗಳು, ರೋಗಾವಸ್ಥೆ, ಈಗ ನಾವು ಪಾಪದಲ್ಲಿ ಇರ್ಬೋದು, ರೋಗದಲ್ಲಿ ಇರ್ಬೋದು, ಅಥವಾ ಅನೇಕ ದುಃಖದಲ್ಲಿ, ನಿರಾಶೆ, ಸೋಲಿನಲ್ಲಿ ನಮ್ಮ ಆತ್ಮ ಅನೇಕ ಸಲ ಸತ್ತು ಹೋಗಿಬಿಡುತ್ತೆ. ನಾವು ಎದ್ದೇಳುವ ಮಕ್ಕಳಾಗಬೇಕು. ಯಾವಾಗ? ಯೇಸುವನ್ನು ಆಶ್ರಯಿಸುವಾಗ ನಮ್ಮ ಆತ್ಮ, ಮನಸ್ಸು, ಶರೀರ, ಬೋಧ, ಉಪಬೋಧ, ಸುಬೋಧ, ಮನಸ್ಸು, ಮನಸಾಕ್ಷಿ, ರಕ್ತ, ನರನಾಡಿ, ಕೀಳು, ಮಜ್ಜೆ, ಮಾಂಸಖಂಡಗಳೆಲ್ಲ ಜೀವ ತುಂಬುವಾಗ ನಮ್ಮ ಕೆಲಸ ಕಾರ್ಯಗಳು ಆಟೋಮೆಟಿಕಲ್ ಆಗಿ ಜೀವ ತುಂಬುತ್ತೆ. ನಮ್ಮ ಸುವಾರ್ತೆ ಜೀವ ತುಂಬುತ್ತೆ, ನಮ್ಮ ಪ್ರಾರ್ಥನೆಯಲ್ಲಿ ಜೀವ ತುಂಬುತ್ತೆ, ನಮ್ಮ ಕುಟುಂಬದಲ್ಲಿ ಜೀವ ತುಂಬುತ್ತೆ, ನಮ್ಮ ಮಕ್ಕಳಲ್ಲಿ, ನಮ್ಮ ಬಾಳ ಸಂಗಾತಿಯಲ್ಲಿ, ಎಲ್ಲ ರಂಗದಲ್ಲೂ ಜೀವ ತುಂಬುವಾಗ ಯೇಸುವನ್ನೇ ನಾವು ಆಶ್ರಯಿಸಿ ಬದುಕಲಿಕ್ಕೆ ನಾವು ಪ್ರಯತ್ನ ಪಡುವ. ಎರಡನೆಯದು ಮಾರ್ಗ. ಯೇಸುವೇ ಮಾರ್ಗ ಅಂತ ಹೇಳಿದವರು. ನಾವಿವತ್ತು ಎಷ್ಟೋ ಮಂದಿ ಜನರ ಹತ್ರ ಮಾರ್ಗ ಹುಡ್ಕೊಂಡು ಹೋಗ್ತೀವಿ. ನಾನೊಂದು ಮನೆ ಕಟ್ಟುತ್ತೀನಿ, ನೀವೇನು ಹೇಳ್ತೀರಾ? ದುಡ್ಡು ನಿಮ್ಮದು, ಜಾಗ ನಿಮ್ಮದು, ಅವರ ಹತ್ರ ಹೋಗಿ ಏನು ಕೇಳೋದು? ನೀವು ಕೂತು ಪ್ರೇಯರ್ ಮಾಡಿರಿ. ನಾನೊಂದು ಗಾಡಿ ತಗೊಳ್ತೀನಿ, ನಾನು ಯಾವ ಕಲರ್ ಗಾಡಿ ತೆಗೀಲಿ? ನಾನೊಂದು ಮದುವೆ ಆಗ್ತೀನಿ, ನಾನು ಆ ಹುಡುಗಿನ ಮದುವೆ ಆಗ್ಬೋದಾ ಬೇಡವಾ? ಅವರು ಮೆಸೇಜ್ ಕೊಟ್ಟು ನೀನೇನು ಮದುವೆ ಆಗೋದು? ದೇವರ ಸನ್ನಿಧಿಯಲ್ಲಿ ಕೂರು, ನೀನು ದೇವರ ಹತ್ರ ಕೇಳು, ಬದುಕೋದು ನೀನು. ಅವ್ರ ಹತ್ರ ಮಾತಾಡು. ಯಾವ ಹುಡುಗನ ಹತ್ರ, ಹುಡುಗಿ ಹತ್ರ ನೀನು ಮದುವೆ ಆಗ್ತೀಯ, ನೀನು ಮಾತಾಡು. ದೇವರ ಸನ್ನಿಧಿಯಲ್ಲಿ ನೀನು ಕೂರು. ಆಗ ಆ ಹುಡುಗ, ಆ ಹುಡುಗಿ ನಿನಗೆ ಸೆಟ್ ಆಗ್ತಾರೆ. ದೇವರು ಹೇಳ್ತಾರೆ, ನೀನು ಮೆಸೇಜ್ ಹಿಂದೆ ಓಡಬೇಡ, ನೀನು ಯೇಸುವಿನ ಹಿಂದೆ ಹೋಗು. ಕೆಲವರಿಗೆ ಮಕ್ಕಳು ಬೇಕು ಅಂತ ಹೇಳಿದ್ರೆ ಯೇಸುವಿನ ಹಿಂದೆ ಓಡೋದು. ಯೇಸುವಿನ ಹತ್ರ ಹೋಗ್ಬೇಕು. ಮನುಷ್ಯರ ಹಿಂದೆ ಓಡೋದು. ಮನುಷ್ಯರ ಹತ್ರ ಹೋಗಿ ಕೇಳೋದು, ನನಗೊಂದು ಮಗು ಆಗುತ್ತಾ, ನನಗೊಂದು ಮಗು ಆಗುತ್ತಾ, ನನಗೊಂದು ಮಗು ಆಗುತ್ತಾ? ದೇವರ ಹತ್ರ ಕೂರ್ರಿ. ದೇವರು ಹೇಳಿದ್ದಾರೆ, ಅಬ್ರಹಾಮನ ಸಂತತಿ, ಈಸಾಕನ ಸಂತತಿ, ಯಾಕೋಬನ ಸಂತತಿಗೆ ನಿನಗೆ ಬಂಜೇತನ ಇರೋದಿಲ್ಲ. ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರದಷ್ಟು, ಮರಳಿನ ಕಣದಷ್ಟು ಹೆಚ್ಚಿಸ್ತೇನೆ. ವಾಗ್ದಾನ ಮಾಡಿದ ದೇವರು ನಂಬಿಕಸ್ತರು ರೀ, ಕರೆದ ದೇವರು ನಂಬಿಕಸ್ತರು. ಆ ಯೇಸುವಿನ ಹಿಂದೆ ಓಡಿ, ಯೇಸು ಕೊಡ್ತಾರೆ. ಬಂಜೆತನ ನಿನಗೆ ಇರೋದಿಲ್ಲ. ನೀನು ಯೇಸುವನ್ನೇ ಆಶ್ರಯಿಸಿ ಜೀವಿಸುವಾಗ, ಯೇಸು ಒಬ್ಬನನ್ನೇ ಆರಾಧಿಸುವಾಗ ನಿನ್ನ ನಾಡಿನಲ್ಲಿ ಗರ್ಭಸ್ರಾವವಾಗಲಿ, ಬಂಜೆತನವಾಗಲಿ ಇರೋದಿಲ್ಲ ಅಂತ ದೇವರು ಹೇಳಿದ್ದಾರೆ. ದೇವರು ಸುಳ್ಳು ಹೇಳ್ತಾರೆ ರೀ? ಖಂಡಿತವಾಗಿಯೂ ಹೇಳೋದಿಲ್ಲ, ಖಂಡಿತವಾಗಿಯೂ ಹೇಳೋದಿಲ್ಲ. ಸಾರಳಿಗೆ ಮಗುವನ್ನು ಕೊಟ್ಟ ದೇವರು, ಅನ್ನಳಿಗೆ ಮಗುವನ್ನು ಕೊಟ್ಟ ದೇವರು, ಮುಪ್ಪಿನ ಕಾಲದಲ್ಲಿಯೂ ಕೂಡ ಎಲಿಜಬೆತ್ಗೆ, ಜಕರಿಯಾಗೆ ಮಗುವನ್ನು ಕೊಟ್ಟ ದೇವರು, ಮಾತೆ ಮರಿಯಮ್ಮನ ಗರ್ಭದಲ್ಲಿ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಯೇಸುವನ್ನೇ ಇಟ್ಟ ದೇವರು. ಖಂಡಿತವಾಗಿಯೂ ನಿನಗೊಂದು ಮಗು ಕೊಡಲಿಕ್ಕೆ ದೇವರಿಗೆ ಸಾಧ್ಯ. ಅಬ್ರಾಹ್ಮನ ಸಂತತಿ, ಈಸಾಕನ ಸಂತತಿ, ಯಾಕೋಬನ ಸಂತತಿಗೆ ಬಂಜೆತನ ಇರೋದಿಲ್ಲ ಅಂತ ಹೇಳಿದರೆ, ನೀನು ಯೇಸುವಿನ ಸಂತತಿ, ಯೇಸುವನ್ನು ಆರಾಧಿಸುವ ಮಗನು, ಮಗಳು ಖಂಡಿತವಾಗಿಯೂ ನಿನಗಿರೋದಿಲ್ಲ. ಹಾಗಾಗಿ ಮೆಸೇಜಿದ ಹಿಂದೆ ಹೋಗಬೇಡ.
ಪ್ರಾರ್ಥನೆ ಕೇಳು, ಪರವಾಗಿಲ್ಲ, ಪ್ರಾರ್ಥನೆ ಕೇಳಿ. ನನಗಾಗಿ ಇಂಥ ವಿಷಯಕ್ಕಾಗಿ ಪ್ರಾರ್ಥಿಸಿ, ನನಗಾಗಿ ಇಂಥ ಒಂದು ಕಷ್ಟಗಳಿದೆ, ನೀನು ಪ್ರಾರ್ಥಿಸಿ. ಯಾರು ಇಬ್ಬರು ಮೂವರು ಒಂದು ಮನಸ್ಸಿನಿಂದ ಪ್ರಾರ್ಥಿಸ್ತೀರೋ, ಒಂದೇ ವಿಷಯಕ್ಕಾಗಿ ಪ್ರಾರ್ಥಿಸ್ತೀರೋ, ಅದು ಪರಲೋಕದ ತಂದೆಯಿಂದ ಅಂಗೀಕರಿಸಲ್ಪಟ್ಟು ಅದಕ್ಕೆ ಸದುತ್ತರ ಕೊಡ್ತೀನಿ ಅಂತೇಳಿ ಮತ್ತಾಯ 18:19 ದೇವರು ವಾಗ್ದಾನ ಮಾಡಿದ್ದಾರೆ, ಯೇಸು ವಾಗ್ದಾನ ಮಾಡಿದ್ದಾರೆ. ಯೇಸು ವಾಗ್ದಾನ ಪಾಲಕರು. ಹಾಗಾಗಿ ಯೇಸು ಹತ್ರ ಪ್ರೇಯರ್ ಮಾಡಿ ಪ್ಲಸ್ ಮನುಷ್ಯರ ಹತ್ರ ಪ್ರಾರ್ಥನೆ ಕೇಳ್ಕೊಳ್ಳಿ. ಆದರೆ 100% ಪ್ರಿಯರೇ, ಯಾರು ಮೆಸೇಜದ ಹಿಂದೆ ಓಡಬೇಡಿ, ಯೇಸುವಿನ ಹಿಂದೆ ಓಡಿ. ಯೇಸು ಸಾಕು ನಮಗೆ. ಯೇಸು ನಮಗೆ ನಿತ್ಯ ಜೀವ ಕೊಡೋದು, ಯೇಸು ನಮಗೆ ಸಲ್ವೇಷನ್ ಕೊಡೋದು, ಯೇಸು ನಮಗೆ ಸೌಖ್ಯ ಕೊಡೋದು, ಯೇಸು ನಮಗೆ ಬಿಡುಗಡೆ ಕೊಡೋದು. ನಾವು ಸತ್ತ ಆತ್ಮವನ್ನು ಆರಾಧಿಸುವ ದೇವರಲ್ಲ, ಮನುಷ್ಯರಲ್ಲ, ಮಕ್ಕಳಲ್ಲ, ಬದಲಾಗಿ ಜೀವಿಸುವ ದೇವರ ಮಕ್ಕಳು ನಾವು. ಜೀವಿಸುವ ದೇವರ ಮಕ್ಕಳು ನಾವು. ಆ ದೇವರನ್ನು ನಾವು ಆಶ್ರಯಿಸಬೇಕು ಎಲ್ಲ ಸಮಯದಲ್ಲೂ, ಎಲ್ಲ ಸಮಯದಲ್ಲೂ. ಈಗ ಒಂದು ವ್ಯಕ್ತಿಯಿಂದ ನಿನಗೆ ಒಂದು ನೋವಾಯಿತು, ಆ ವ್ಯಕ್ತಿ ನಿನಗೆ ತುಂಬ ಚುಚ್ಚು ಮಾತಾಡಿದರು. ನೀನು ಅವರ ಹತ್ರ ಎಷ್ಟು ಮಾತಾಡ್ತೀಯೋ, ಎಷ್ಟು ಕೇಳ್ತೀಯೋ, ಅಷ್ಟು ಅದು ಜಗಳಕ್ಕೇ ಅದು ಹಾದಿ ಮಾಡಿ ಕೊಡ್ತದೆ. ಆದರೆ ನೀನು ಏನು ಮಾತಾಡಬೇಕು, ಯೇಸು ಹತ್ರ ಮಾತಾಡು, ಯೇಸು ಹತ್ರ ಫೈಟ್ ಮಾಡು, ಟಗ್ ಆಫ್ ವಾರ್ ಮಾಡು. ಅದು ಅವರು ನಮ್ಮ ಅಪ್ಪ, ಅವರು ನಮ್ಮ ಪಪ್ಪ, ಅವರು ನಮ್ಮ ಡ್ಯಾಡಿ, ಅವರು ನಮ್ಮ ಮಮ್ಮಿ, ಅವರು ನಮ್ಮ ಸರ್ವಸ್ವ. ಅವರ ಮಾರ್ಗ ವಿಶಾಲವಾದ ಮಾರ್ಗ, ಅವರ ಮಾರ್ಗ ಎಲ್ಲವನ್ನು ನೇರವಾಗಿ ತೆಕ್ಕೊಂಡುವ ಮಾರ್ಗ. ಆ ಮಾರ್ಗದಲ್ಲಿ ಕೆಲವೊಮ್ಮೆ ನಮಗೆ ಕಷ್ಟಗಳು, ದುಃಖಗಳು ಇರ್ಬೋದು, ಸೋಲುಗಳು, ನಿರಾಶೆಗಳು ಇರ್ಬೋದು. ಆದರೆ ಕೈ ಹಿಡಿದು ಎತ್ತಲಿಕ್ಕೆ ಯೇಸು ಇದ್ದಾರೆ. ಕಲ್ಲು ಮುಳ್ಳಿನ ದಾರಿಯಲ್ಲಿ ಒತ್ತು ನಮ್ಮಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡೆಯೋಕ್ಕೆ ಯೇಸು ಇದ್ದಾರೆ. ಅದಕ್ಕೆ ಯೇಸುವನ್ನು ಆಶ್ರಯಿಸಿ, ಮನುಷ್ಯನನ್ನಲ್ಲ. ಎಲ್ಲ ಸಮಯದಲ್ಲೂ ಯೇಸುವನ್ನು ಆಶ್ರಯಿಸಿ ಜೀವಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಮೆಸೇಜ್ ಕೇಳುವ ಬದಲು ಈ 73 ಪುಸ್ತಕದ ಈ ಬೈಬಲನ್ನು ಒಮ್ಮೆ ಓದಿ. ಮತ್ತಾಯದಿಂದ ಓದೋಕ್ಕೆ ಶುರು ಮಾಡಿ, ರೆವಲ್ಯೂಷನ್ ತನಕ, ಪ್ರಕಟಣೆ ತನಕ 4-5 ಸಲ ಓದಿ. ಅದು ಓದುವಾಗಲೇ ಒಂದು ಆನಂದ ಉಂಟಾಗುತ್ತೆ ರೀ, ಅಭಿಷೇಕ ಉಂಟಾಗುತ್ತೆ, ಬಿಡುಗಡೆ ಉಂಟಾಗುತ್ತೆ. ಸಮಯ ಸಿಕ್ಕುವಾಗಲೆಲ್ಲ ಯೇಸುವಿನ ಜೊತೆಗೆ ಮಾತಾಡಿ ಕೂತ್ಕೊಂಡು, ಅದು ಭಾರಿ ಆಶೀರ್ವಾದ, ಭಾರಿ ಬಿಡುಗಡೆ. ತುಂಬ ಮಂದಿ ಇದ್ದಾರೆ ಇವತ್ತು ಬೈಬಲ್ ಓದಲ್ಲ, ಬದಲಾಗಿ ಕೆಲವು ಟಾಕ್ಸ್ ಹಾಕ್ಕೊಂಡು ಬೆಳಗಿಂದ ಸಾಯಂಕಾಲ ತನಕ ಕಿವಿಗೆ ಹಾಕ್ಕೊಂಡು ಕೂತ್ಕೊಂಡು ಕೇಳ್ಬಿಡೋದು. ಅವರು ಏನು ಹೇಳ್ತಾರೆ ಅದೇ ಅವರಿಗೆ ವೇದವಾಕ್ಯ. ಇಲ್ಲ, ಯೇಸು ಏನು ಹೇಳ್ತಾರೆ ಅದು ನಮಗೆ. ಏಕೆಂದರೆ ಯೇಸು ಮಾರ್ಗ, ಅವರು ಸತ್ಯ, ಅವರು ಬಿಡುಗಡೆ, ಅವರು ರಕ್ಷಣೆ. ನಾನು ನನ್ನ ಹತ್ರ ಹತ್ತಿರ ಇರೋರ ಹತ್ರ ಎಲ್ಲ ನಾನು ಹೇಳ್ತೀನಿ, ಬೈಬಲ್ ಓದಿ ಆದಮೇಲೆ 1-2 ಟಾಕ್ಸ್, ಯಾವುದಾದ್ರೂ ಟಾಕ್ಸ್ ನೀವು ಕೇಳಿ, ನಾನು ಬೇಡ ಹೇಳಲ್ಲ, ಒಳ್ಳೇದದು. ಅದರಲ್ಲಿ ಏನು ಒಳ್ಳೇದು ಬೇಕು ಯೇಸುನೇ ಹೇಳ್ತಾರೆ. ಸದ್ದುಕಾಯರು, ಫರಿಸಾಯರು ಹೇಳೋದೆಲ್ಲ ನೀವು ಕೇಳಿ, ಒಳ್ಳೇದು ಏನು ಬೇಕು ಅದು ತೆಕ್ಕೊಳ್ಳಿ, ಕೆಟ್ಟದನ್ನು ಬಿಟ್ಟು ಬಿಡಿ, ಅಷ್ಟೇ. ಅರ್ಥ ಆಯ್ತಲ್ಲ? ಸಾರಿ ತಪ್ಪಾದರೆ, ನಿಮಗೆ ಬೇಜಾರಾದರೂ ಸಹ ಸಾರಿ. ನಾನು ಹೇಳೋದು ಬೈಬಲ್ ಓದಿ, ಸಂಸ್ಕಾರಗಳಲ್ಲಿ ಭಾಗವಹಿಸಿ, ಬಲಿಪೂಜೆಯಲ್ಲಿ ಭಾಗವಹಿಸಿ. ಹೆಚ್ಚಿನ ಅಂಶ ಇವತ್ತು ಆನ್ಲೈನ್ ಬಲಿಪೂಜೆ ನೋಡಿ ನಾವು ಹಾಗೆ ಸುಮ್ಮನೆ ಕೂರ್ತೀವಿ. ಅದು ಯಾರಿಗೆ ಗೊತ್ತಾ? ಆನ್ಲೈನ್ ಇದ್ದಿದ್ದು ಕೊರೋನಾ ಸಮಯದಲ್ಲಿ ನಮಗೆ ಬಲಿಪೂಜೆಗಳು ಇರಲಿಲ್ಲ, ಹಾಗಾಗಿ ಆನ್ಲೈನ್ ಬಲಿಪೂಜೆ ಇತ್ತು. ಎರಡನೆಯದು, ರೋಗಿಗಳಿಗೆ, ಹಾಸಿಗೆಯಲ್ಲಿ ಇರುವವರಿಗೆ, ಅವರಿಗೆ ಯಾರಿಗೆ ಬಲಿಪೂಜೆಗಾಗಿ ಅವರಿಗೆ ಪರಮಪ್ರಸಾದ ಗುರುಗಳು ತಂದು ಕೊಡ್ತಾರೆ ಮನೆಯಲ್ಲಿ. ಹಾಸಿಗೆಯಲ್ಲಿರುವ ರೋಗಿಗಳಿಗೆ ಹೆಚ್ಚಿನ ದೇವಾಲಯದಲ್ಲಿ 99.9% ದೇವಾಲಯಗಳಿಂದ ಗುರುಗಳು ಬಂದು ಅವರಿಗೆ ಪರಮಪ್ರಸಾದ ಕೊಡ್ತಾರೆ. ಆಗ ಅವರು ಆನ್ಲೈನ್ ಯಾವುದಾದ್ರೂ ಬಲಿಪೂಜೆ ಅಟೆಂಡ್ ಆಗಿ ಗುರುಗಳು ಕೊಟ್ಟ ಪರಮಪ್ರಸಾದವನ್ನು ಸ್ವೀಕರಿಸುವಾಗ ಅವರಿಗೆ ಫುಲ್ಫಿಲ್ ಆಗುತ್ತೆ. ನನಗೂ ನಿನಗೂ ಇವತ್ತು ದೇವರು ಕೈಕಾಲುಗಳನ್ನು ಕೊಟ್ಟಿದ್ದಾರೆ, ಜೀವ ಕೊಟ್ಟಿದ್ದಾರೆ. ಬೆಳಿಗ್ಗೆ ಎದ್ದು ಬಲಿಪೂಜೆಗೆ ಹೋಗೋದನ್ನ ಪ್ರಾಕ್ಟೀಸ್ ಮಾಡಿ. ಒಂದೊಂದು ಬಲಿಪೂಜೆಯು ಕೋಟಿ ಪ್ರಾರ್ಥನೆಗೆ ಸಮಾನವಾದುದು. ಬೆಳಿಗ್ಗೆ ಎದ್ದು ಬಲಿಪೂಜೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡಿ. ಒಂದು ಕಾಲ ಇತ್ತು, ಧ್ಯಾನಕೂಟ ಏನೂ ಇರಲಿಲ್ಲ, ಬರೀ ಬೈಬಲ್ ಇತ್ತು, ಜಪ್ಸರ ಇತ್ತು, ಬಲಿಪೂಜೆ ಇತ್ತು. ಅದರಿಂದಲೇ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಸಂತರುಗಳು ದೇವರ ಮಾರ್ಗದಲ್ಲಿ ನಡೆದು ಇವತ್ತು ಯೇಸುವಿಗೆ ಸಾಕ್ಷಿಯಾಗಿ ಸಂತರುಗಳಾಗಿ ರಾರಾಜಿಸ್ತಾ ಇದ್ದಾರೆ. ಹಾಗಾಗಿ ಬಲಿಪೂಜೆ ಆನ್ಲೈನ್ ಅಟೆಂಡ್ ಆಗಲಿಕ್ಕೆ ಆದಷ್ಟು ನೋಡಬೇಡಿ. ಇನ್ನೇನು ಒಂದು ದಿನ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ,
ಹಾಗಾಗಿ ಇವತ್ತು ನಾನು ಪ್ರಯಾಣದಲ್ಲಿದ್ದೇನೆ ಅಥವಾ ಏನೋ ಒಂದು ಇದ್ದೇನೆ, ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಥವಾ ಎಮರ್ಜೆನ್ಸಿ ಏನೋ ಒಂದು ಕೆಲಸ ಇತ್ತು, ಅಂಥ ಸಂದರ್ಭದಲ್ಲಿ ನಾನಿವತ್ತು ಆನ್ಲೈನ್ ನೋಡ್ತಿದ್ದೀನಿ ಅಂತ ಹೇಳಿದರೆ ಓಕೆ. ಆದರೆ ನನಗೆ ದುಡ್ಡು ಮಾಡಬೇಕು ಅಥವಾ ನಾನು ಸೋಮಾರಿಯಾಗಿ ಮಲಗಬೇಕು ಅಂತೇಳಿ ಖಂಡಿತವಾಗಿಯೂ ಕೈ ಮುಗಿದು ಕೇಳ್ಕೊಳ್ತೀನಿ ರೀ, ಆನ್ಲೈನ್ ಬಲಿಪೂಜೆಯಲ್ಲಿ ಭಾಗವಹಿಸಿ ಚರ್ಚಿಯಿಂದ ದೂರ ಹೋಗಬೇಡಿ. ದೇವರು ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯದೆಡೆಗೆ ಕರೆದೊಯ್ಯಲು ನಮಗೆ ಬಲಿಪೂಜೆ, ದೇವಾಲಯಕ್ಕೆ ಅಂಟ್ಕೊಂಡಿರೋದು ಬಹುಮುಖ್ಯ. ಆ ಗುರುಗಳು ಸರಿಯಿಲ್ಲ, ಇವರು ಸರಿಯಿಲ್ಲ, ಅವರು ಸರಿಯಿಲ್ಲ, ಯಾರಾದ್ರೆ ಹೆಂಗಾದ್ರೆ ಇರಲಿ, ನನ್ನ ಆತ್ಮ ಇಂಡಿವಿಜುವಲ್ ಆಗಿ ದೇವರ ಹತ್ರ ಹೋಗೋದು. ನಾನು ಒಬ್ಬಳೇ ಬಂದೆ ಈ ಲೋಕಕ್ಕೆ, ಮಂಜುಳಾ ಜಾಯ್ ಒಬ್ಬಳೇ ಹೋಗೋದು. ನಾನು ಯಾರನ್ನ ಸರಿಯಿಲ್ಲ ಅಂತ ದೂರ ಇಟ್ಟಲ್ಲ, ಅವ್ರು ಯಾರು ಬರಲ್ಲ. ಅವ್ರನ್ನ ನಾನು ದೂರ ಸರಿಸಿ ನಾನು ನರಕಕ್ಕೆ ಹೋಗ್ತೀನಿ. ಅವರು ಕೊನೆ ಸಮಯದಲ್ಲಾದರೂ ಪಶ್ಚಾತ್ತಾಪ ಪಟ್ಟು ಸ್ವರ್ಗಕ್ಕೆ ಹೋಗ್ತಾರೆ. ಅರ್ಥ ಆಗ್ತಾ ಉಂಟಲ್ಲ? ಹಾಗಾಗಿ ಬೈಬಲ್ ಓದೋದು, ಜಪ್ಸರ ಮಾಡೋದು, ಬಲಿಪೂಜೆಗೆ ಹೋಗೋದು, ಅದರ ಸಂಸ್ಕಾರಗಳಲ್ಲಿ ಭಾಗವಹಿಸೋದು, ಅದನ್ನೆಲ್ಲ ಆದಷ್ಟು ಪ್ರಾಕ್ಟೀಸ್ ಮಾಡಿಕೊಳ್ಳುವ. ಎಷ್ಟಾಗುತ್ತೆ ಅಷ್ಟು ದೇವರ ವಾಕ್ಯದ ಧ್ಯಾನ ಮಾಡುವ. ಅದರ ಜೊತೆಗೆ ಟಾಕ್ಸ್ ಕೇಳುವ, ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು, ಮಧ್ಯಾಹ್ನ ಒಂದು, ಹಂಗೆ ಕೇಳುವ. ತಪ್ಪು ಅಂತ ನಾನು ಹೇಳೋದಿಲ್ಲ, ನಿಜವಾಗಿ ಬೇಕು. ನಾನು ಸಹ ಕೇಳ್ತೀನಿ, ಕೆಲವು ಗುರುಗಳದೆಲ್ಲ ನಾನು ಸಹ ಕೇಳ್ತೇನೆ. ನಮ್ಮ ಫಾದರ್ ಫ್ರಾಂಕ್ಲಿನ್ದು ಮತ್ತು ಬೇರೆ ಕೆಲವು ಗುರುಗಳದೆಲ್ಲ ನಾನು ಸಹ ಟಾಕ್ಸ್ ಕೇಳ್ತೇನೆ, ಇಲ್ಲ ಅಂತ ನಾನು ಹೇಳಲ್ಲ. ಕೆಲವೊಮ್ಮೆ ನಾನು ಸುಮ್ಮನೆ ಮಲಗುವಾಗ ಟಾಕ್ಸ್ ಹಾಕಿಬಿಟ್ಟು ಮಲಗಿರ್ತೇನೆ, ಅದು ಕೇಳ್ತಾ ಇರ್ತೇನೆ. ನನಗೆ ಇಷ್ಟ ಆಗಿದ್ದನ್ನು ನಾನು ತಗೊಳ್ತೀನಿ, ಹಾಗೆ ಮಾಡಿ, ತೊಂದರೆ ಇಲ್ಲ. ಆದರೆ ಎಷ್ಟಾಗುತ್ತೆ ಅಷ್ಟು ಬೈಬಲ್ ವಾಕ್ಯ ಓದೋದು, ಮತ್ತು ಆ ವಾಕ್ಯವನ್ನು ಅನುಸರಿಸಿ ಜೀವಿಸಲಿಕ್ಕೆ ಪ್ರಯತ್ನ ಪಡುವಾಗ ನಾವು ದೇವರ ಕಕ್ಷೆಯ ನೆರಳಿನಡಿಯಲ್ಲಿ ನಾವು ಒದಗಿಕೊಂಡಿರ್ತೇವೆ. ಆಗ ನಾವು ಅವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನೇ ತಗ್ಗಿಸಿಕೊಂಡು ಜೀವಿಸುವಾಗ ಪ್ರಭು ಯೇಸು ನಮ್ಮನ್ನು ತಕ್ಕ ಸಮಯದಲ್ಲಿ ಮೇಲೆ ಕೆತ್ತುತ್ತಾರೆ. ಫೀನಿಕ್ಸ್ ಬರ್ಡ್ ಗೊತ್ತುಂಟಲ್ಲ, ಹದ್ದು ಉಂಟಲ್ಲ, ಅದು ವಯಸ್ಸಾದ ಹದ್ದು ಇನ್ನೇನು ಸತ್ತೋಗ್ತೀನಿ, ನಂದೆಲ್ಲ ಮುಗೀತು ಅಂತ ಹೇಳುವಾಗ ಕಷ್ಟಪಟ್ಟು ಅದೊಂದು ಎತ್ತರದ ಬೆಟ್ಟದ ತುದಿಗೆ ಹತ್ತಿ ಹೋಗಿ ಅಲ್ಲಿ ಕೂತ್ಕೊಳ್ತದೆ. ಅದರ ಪುಕ್ಕವನ್ನೆಲ್ಲ ಕಿತ್ತು ಹಾಕ್ತದೆ. ಕೊಕ್ಕನ ಬಡ್ದು ಕೊಕ್ಕೆಲ್ಲ ಇದು ಹೋಗಿ ಅದು 40 ದಿನ, ಹತ್ರ ಕೆಲವೊಮ್ಮೆ 3 ವಾರ, 40 ದಿನದಿಂದ 3 ವಾರಗಳ ತನಕ ಅದು ಹಾಗೇ ಇರ್ತದೆ. ಸಾವು ಮರಣದ ನಡುವೆ, ಜೀವ ಮರಣದ ನಡುವೆ ಹೋರಾಡಿಕೊಂಡು ಹಾಗೇ ಇರುತ್ತೆ ಪ್ರಿಯರೇ. ಮತ್ತೆ ಅದಕ್ಕೆ ಹೊಸ ಪುಕ್ಕಗಳು ಬರ್ತದೆ, ರೆಕ್ಕೆಗಳು ಬರ್ತದೆ, ಮತ್ತೆ ಅದರ ಇದು ಕೊಕ್ಕು ಬರ್ತದೆ, ಮತ್ತೆ ಅದು ಹೊಸದಾಗಿ ಪುನಃ ಹಾರಿ. ಅದಕ್ಕೆ ದೇವರು ಹೇಳ್ತಾರೆ, ಹದ್ದಿನಂತಹ ಹೊಸ ಬಲವನ್ನು ನಾನು ನಿನಗೆ ಕೊಡ್ತೇನೆ. ಯೆಶಾಯ 40:31 ದೇವರು ಹೇಳ್ತಾರೆ, ಹದ್ದಿನಂತಹ ಹೊಸ ಯೌವನವನ್ನು, ಬಲವನ್ನು, ಶಕ್ತಿಯನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ದು. ಅದಕ್ಕೆ ನಾನು ಬಿದ್ದು ಹೋದ್ರು, ನಾನು ಕುಗ್ಗಿ ಹೋದ್ರು, ನಾನು ನಿರಾಶೆಯಾಗಿ ಹೋದ್ರು, ನಾನು ಸೋಲಾಗಿ ಹೋದ್ರು, ಪುನಃ ಹದ್ದಿನಂತೆ ನಮ್ಮನ್ನು ಕಟ್ಟಿ ಎಬ್ಬಿಸುವುದು ದೇವರ ವಾಕ್ಯಗಳು, ಸಂಸ್ಕಾರಗಳು, ಯೇಸುವಿನ ಕರುಣೆ, ಬಲಿಪೂಜೆ ಮಾತ್ರನೇ ಪ್ರಿಯರೇ. ಅದಕ್ಕೆ ಅದರಲ್ಲಿ ಎಲ್ಲ ಆದಷ್ಟು ಭಾಗವಹಿಸೋದು. ಯೇಸುವನ್ನು ಅಂಟಿಕೊಂಡು ಜೀವಿಸುವಾಗ, ಮನುಷ್ಯರ ಹತ್ರ ಅಂಟಿಕೊಂಡು ಜೀವಿಸೋದು ನಮಗೆ ಕ್ರಮೇಣ ಕಡಿಮೆಯಾಗಿ ಹೋಗ್ತದೆ. ನಾನು ಕೂಡ ಬ್ರದರ್ ಟಿ ಕೆ ಜಾರ್ಜ್ ಅವರು ಹಾಸ್ಪಿಟ್ಲಲ್ಲಿ 77 ದಿನ ಇದ್ದಾಗ ಆ ICU ಒಳಗೆ ಇದ್ದು ಅವರ ನರಳುವಿಕೆಯ ನೋಡಿ, ಮತ್ತು ಅನೇಕ ಸಾವುಗಳು ಅಲ್ಲಿ, ದಿನ 2 ಸಾವು, 3 ಸಾವು, 4 ಸಾವು. ನಾವು ಮನುಷ್ಯರು ಅಲ್ವಾ, ತಾಯಿ ಹೃದಯ ಇರುವವರು, ನಮಗೆ ಕೂಡ ನೋವಾಗುತ್ತೆ. ಅಲ್ಲಿ ಅಳುವವರು, ಕಣ್ಣೀರು ಹಾಕುವವರು, ಆ ತಾಯಂದಿರ ನೋವು, ಗೋಳಾಟ, ವೇದನೆ, ಅದೆಲ್ಲ ನೋಡಿ 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 ನಾನು ಒಂಥರ ಕುಗ್ಗಿ ಹೋಗಿದ್ದೆ. ಕಣ್ಣು ಮುಂದೆ ಬ್ರದರ್ ಟಿ ಕೆ ಜಾರ್ಜ್ ಅವರ ಮರಣ, ಒಂದು ಮಗುವಿನ ಥರ, ಒಂದು ತಂದೆ ಥರ ನಾನು ಪ್ರೀತಿ ಮಾಡ್ತಾ ಇದ್ದ ಒಂದು ವ್ಯಕ್ತಿ ನನ್ನ ಕಣ್ಣು ಮುಂದೆ ಹೋಗಿದೆ. ಅದು ನನ್ನನ್ನು ಇನ್ನೂ ಕುಗ್ಗಿಸಿ ಬಿಡ್ತು. 2.5 ತಿಂಗಳು ಪ್ರಿಯರೇ, ನೀವು ನಂಬ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಬಲಿಪೂಜೆಗೆ ಹೋಗ್ತಿದ್ದೆ, ನಾನಾಗಿ ಅಳ್ತಾ ಇರಲಿಲ್ಲ, ಆದರೆ ಕಣ್ಣೀರು ಧಾರಾಕಾರವಾಗಿ ಸುರಿಯೋದು ಇಡೀ ಬಲಿಪೂಜೆಯಲ್ಲಿ. ನನ್ನ ಫುಲ್ ಇಲ್ಲೆಲ್ಲ ನೆಂದು ಹೋಗೋದು, ವೆಟ್ಟಾಗಿ ಹೋಗೋದು. ಅಷ್ಟು ಮನೆಯಲ್ಲಿ ಬೈಬಲ್ ಓದ್ತಾ ಇದ್ದೆ, ಆದರೆ ಒಂದು ಅಭಿಷೇಕದ ಅನುಭವ ಇಲ್ಲ. ಜಪ್ಸರ ಮಾಡ್ತಾ ಇದ್ದೆ, ಒಂದು ಅನುಭವ ಇಲ್ಲ, ಯಾವ ಅನುಭವ ಇಲ್ಲ ನನಗೆ. ನಾನು ಯಾವಾಗಲೂ ಫಾದರ್ ಫ್ರಾಂಕ್ಲಿನ್ ಹತ್ರ ಹೇಳಿ ಅಳೋದು, ನನಗೆ ಆಗ್ತಾ ಇಲ್ಲ ಫಾದರ್, ನನಗಿದ್ರಿಂದ ಹೊರಗಡೆ ಬರಬೇಕು, ಆದರೆ ನನ್ನಿಂದ ಆಗ್ತಾ ಇಲ್ಲ. ಫಾದರ್ ಹೇಳೋದು, ಮಗಳೇ ನಾನು ನಿನಗಾಗಿ ಪ್ರಾರ್ಥಿಸ್ತೀನಿ. ಅವರು ಅದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗ್ಬೋದು. ಅವರ ಒಂದು ಸ್ಪಿರಿಚುವಲ್ ಮಗಳಾಗಿ, ಅವರ ತಂಡದ ಒಂದು ಸಹೋದರಿಯಾಗಿ ಅವರು ನನಗಾಗಿ ಪ್ರಾರ್ಥಿಸ್ತಾ ಇದ್ರು, ತುಂಬ ಪ್ರೇಯರ್ ಮಾಡ್ತಾ ಇದ್ರು. ನಾನು ಡಿಸೆಂಬರ್ 29ಕ್ಕೆ ನಾನು ನನ್ನ ಕುಟುಂಬ ಬ್ರದರ್ ಟಿ ಕೆ ಜಾರ್ಜ್ ಅವರ ತಮ್ಮನ ಮಗನ ಮದುವೆಗೆ ಅಂತೇಳಿ ಅವರ ಊರಿಗೆ ಹೋದ್ವಿ, ಭದ್ರಾವತಿಗೆ. 30ಕ್ಕೆ ಮದುವೆ, 29 ರಾತ್ರಿ ಸಾಯಂಕಾಲ ನಾವು ಬ್ರದರ್ದು ಸೆಮೆಟ್ರಿ ಹತ್ರ ಹೋದ್ವಿ. ನೋಡಿ,
ಭೂಲೋಕದಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ರು, ಪರಲೋಕದಲ್ಲಿ ಯೇಸುವಿನ ಸನ್ನಿಧಿಯಲ್ಲಿದ್ದಾರೆ, ಅಲ್ಲಿ ಕೂಡ ಒಂದು ಸಂತರಾಗಿ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಎಷ್ಟೊಂದು ದೊಡ್ಡ ಇದು ಅಂತ ಹೇಳಿದರೆ ಪ್ರಿಯರೇ, ನಾನು ನನ್ನ ಕುಟುಂಬ ಮಾತ್ರ ಇದ್ದ ಕಾರಣ ನಾನು ಅವರ ಸಮಾಧಿ ಹಿಡ್ಕೊಂಡು ಗಟ್ಟಿಯಾಗಿ ಅತ್ತೆ. ನಾನು ಬ್ರದರ್ ಹತ್ರ ಹೇಳಿದೆ, ನನಗಾಗಿ ಪ್ರಾರ್ಥಿಸಿ, ನಾನು ನಿಮ್ಮ ಮಗಳು, ನಾನು ನಿಮ್ಮ ಸ್ಪಿರಿಚುವಲ್ ಮಗಳು, ನನಗಾಗಿ ಪ್ರಾರ್ಥಿಸಿ, ಈ ನೋವಿಂದ ನನಗೆ ಹೊರಗಡೆ ಬರಬೇಕು. ನಾನು ಎಷ್ಟು ದಿನ ಅಂತ ಹೇಳಿ ಹತ್ಕೊಂಡು ಹೀಗೆ ಕೂರ್ಬೇಕಾಗತ್ತೆ, ನಾನು ಎಷ್ಟು ಹತ್ರ ನೀವು ವಾಪಸ್ ಬರಲ್ಲ, ಆ ಸತ್ಯ ನನಗೆ ಗೊತ್ತು. ದೇವರೇ ನಿಮ್ಮನ್ನು ಕರ್ಕೊಂಡು ಹೋಗಿದ್ದು, ಆ ಸತ್ಯ ಸಹ ನನಗೆ ಗೊತ್ತು. ಆದರೆ ಮನುಷ್ಯಳಾಗಿ ಈ ಹೃದಯದಿಂದ ನನಗೆ ಹೊರಗೆ ಬರೋಕ್ಕಾಗ್ತಿಲ್ಲ, ನೀವು ಪ್ರಾರ್ಥಿಸಿ. ನಾನು ತುಂಬ ಅತ್ತೆ ಪ್ರಿಯರೇ. ಅದಾದ ಮೇಲೆ ನಾನು ಆ ಗೇಟಿಂದ ಹೊರಗಡೆ ಬಂದಿದ್ದೆ, ದೇವರು ಆ ಭಾರವನ್ನು ನನ್ನ ಹೃದಯದಿಂದ ತೆಗೆದಾಕಿದ್ರು. ಫೀನಿಕ್ಸ್ ಥರ ಎದ್ದುಬಿಟ್ಟೆ. ಮತ್ತೆ ನಾನು ತಿರುಗಿ ನೋಡಲಿಲ್ಲ. ಡೈಲಿ ಪ್ರೇಯರ್ ಮಾಡ್ತೀನಿ, ಡೈಲಿ ರಿಟ್ರೀಟಿಗೆ ಅಲ್ಲಿ ಇಲ್ಲಿ ಹೋಗೋದು, ಪ್ರೋ ಲೈಫ್ ಟಾಕಿಗೆ ಹೋಗೋದು, ಕೌನ್ಸಿಲಿಂಗ್ ಮಾಡೋದು. ದೇವರ ಸನ್ನಿಧಿಯಲ್ಲಿ ಪುನಃ ಈ ಒಂದು 2-3 ವಾರದಿಂದ ನಾನು ಶಕ್ತವಾಗಿ ನಿಲ್ಲಕ್ಕೆ ಶುರು ಮಾಡಿದೆ. ಮನುಷ್ಯರು ನಾವು ಎಷ್ಟು ಪ್ರಾರ್ಥಿಸಿದ್ರು, ಮಣ್ಣಿನಿಂದ ಸೃಷ್ಟಿಯಾದ ಈ ದೇಹ ಕೆಲವೊಮ್ಮೆ ಅದು ಕುಗ್ಗಿ ಹೋಗ್ಬೋದು, ಬಿದ್ದು ಹೋಗ್ಬೋದು. ಇಲ್ಲ, ನಾನು ಆಲ್ವೇಸ್ ಪರ್ಫೆಕ್ಟ್ ಅಂತ ಹೇಳಿದ್ರೆ 100% ಸುಳ್ಳು. ಯಾವಾಗ ನಮ್ಮ ಜೊತೆಗಿರುವ ವ್ಯಕ್ತಿಗಳು ದೂರ ಹೋದಾಗ ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ಒಂದು ನಮಗೆ ಆಗದ ನೋವು ಬರುವಾಗ ದೇವರು ಹೇಳ್ತಾರೆ, ನಿನಗೆ ಸಹಿಸಕ್ಕಾಗದಂಥ ಶೋಧನೆಯನ್ನು ನಾನು ಕೊಡೋದಿಲ್ಲ. ಆದರೆ ನಮಗೆ ಗೊತ್ತಿರಲ್ಲ, ದೇವರು ಆ ಭಾರವನ್ನು ಹೊತ್ತುಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಅದನ್ನೇ ಹಿಡ್ಕೊಂಡು ಕುಗ್ಗಿ ಅಳ್ತಾ ಇರ್ತೀವಿ. ಆದರೆ ಎದ್ದು ಬನ್ನಿ, ಯೇಸುವನ್ನು ಆಶ್ರಯಿಸುವ. ನೀನಿರುವ ಜಾಗದಲ್ಲಿ ಈಗ ರೋಗ ಇದ್ರೆ, ಸಾಲ ಇದ್ರೆ, ದುಃಖ ಇದ್ರೆ, ದಾರಿದ್ರ್ಯ ಇದ್ರೆ, ನಿಂದೆ ಅಪಮಾನ, ಟೆನ್ಷನಿಂದ ಬಳಲ್ತಾ ಇದ್ರೆ, ಏಕಾಂಗಿಯಾಗಿ ಕೊರಗ್ತಾ ಇದ್ರೆ, ನನಗೆ ಯಾರಿಲ್ಲ ಅಂತ ನೀನು ಕಣ್ಣೀರಾಗ್ತಾ ಇದ್ರೆ, ನೀನು ಬಾ ಯೇಸು ಹತ್ರ. ನೀನು ನೆನೆಸು, ನಿನ್ನ ಕುಟುಂಬದಲ್ಲಿ ಯಾಕೆ ಈ ಪ್ರಾಬ್ಲಮ್ಸ್ ಬಂದಿದೆ, ನಾ ಎಲ್ಲಿ ಎಡವಿದ್ದೀನಿ ಅಂತ ನೋಡು. ನಾನು ಮನುಷ್ಯರನ್ನ ಆಶ್ರಯಿಸಿ ಮನುಷ್ಯರಿಂದ ಇವತ್ತು ಓಡ್ತಾ ಇದ್ದೀನ ಅಥವಾ ಯೇಸುವಿನಿಂದ ಓಡ್ತಾ ಇದ್ದೀನ? ನಾನು ಮನುಷ್ಯರನ್ನ ಆಶ್ರಯಿಸಿ ಮನುಷ್ಯರಿಂದ ನಾನು ಏನು ನನಗೆ ಬೇಕು ಅಂತ ಸಜೆಷನ್ಸ್ ಕೇಳ್ಕೊಂಡು, ಮೆಸೇಜಸ್ ಕೇಳ್ಕೊಂಡು ನಾನು ಓಡ್ತಾ ಇದ್ದೀನ ಅಥವಾ ಯೇಸು ಹತ್ರ ನಾನು ಬಂದಿದ್ದೀನ? ಕೂರಿ ಮಗನೇ, ಯೇಸುವಿನ ಸನ್ನಿಧಿಯಲ್ಲಿ ಕೂರಿ ಗಂಟೆಗಟ್ಟಲೆ. ನಿನಗೆ ಎಷ್ಟು ಸಮಯ ಇದೆ? ಮೇ ಬಿ ನೀನು ತುಂಬ ಬ್ಯುಸಿ ಇರ್ಬೋದು, ಕೆಲಸ ಕಾರ್ಯದಲ್ಲಿ ತಲ್ಲೀನಳಾಗಿದ್ದ ಮಗಳು ಆಗಿರ್ಬೋದು. ಮಾಡುವ ಕೆಲಸನ ಪ್ರಾಮಾಣಿಕವಾಗಿ ಮಾಡಿ, ಆ ಪ್ರಾಮಾಣಿಕತೆಯಲ್ಲಿ ಯೇಸುವನ್ನು ಕಾಣಿ. ನಿಮ್ಮ ಅಧಿಕಾರಿಗಳನ್ನು ಗೌರವಿಸಿ. ಅಧಿಕಾರ ಬರೋದು ದೇವರಿಂದ, ಯೇಸುವಿನಿಂದ. ಅಧಿಕಾರಿಗಳನ್ನು ಗೌರವಿಸಿ. ನಾವಿರುವ ಜಾಗದಲ್ಲಿ ಸಾಕ್ಷಿಗಳಾಗಿ ಬದುಕೋದು, ನಮ್ಮ ಕುಟುಂಬದಲ್ಲಿ ಇರ್ಬೋದು ಅಥವಾ ನಮ್ಮ ಕೆಲಸದ ಜಾಗದಲ್ಲಿ ಇರ್ಬೋದು ಅಥವಾ ನಾವು ಎಲ್ಲಿದ್ದೀವಿ ಅಲ್ಲಿ ಸಾಕ್ಷಿಗಳಾಗಿ ಬದುಕೋದು. ಮನುಷ್ಯರನ್ನ ಮೆಚ್ಚಿಸಕ್ಕೆ ಹೋಗಬೇಡಿ, ದೇವರನ್ನ ಮೆಚ್ಚಿಸಿ ಜೀವಿಸುವಾಗ 100% ನಾವು ಆಟೋಮೆಟಿಕಲಿ ಮನುಷ್ಯರಿಗೆ ಇಷ್ಟವಾದ ವ್ಯಕ್ತಿಗಳಾಗಿ ನಾವು ಮಾರ್ಪಡ್ತೀವಿ. ಇಡೀ ಪ್ರಪಂಚದಲ್ಲಿರುವ ಎಲ್ಲರನ್ನ ಮೆಚ್ಚಿಸಕ್ಕೆ ಯಾರಿಗೂ ಆಗಲ್ಲ. ನೀನು ಎಷ್ಟೇ ಒಳ್ಳೆಯವಳಾಗಿ ಜೀವಿಸಿದ್ರು ನಿನ್ನಲ್ಲಿ ಕುಂದು ಕೊರತೆಗಳನ್ನ ಮಾತ್ರ ಹುಡುಕುವವರು ಕೆಲವು ಅತೃಪ್ತ ಆತ್ಮಗಳಿರ್ತದೆ. ಏನು ಮಾಡೋಕ್ಕಾಗಲ್ಲ. ಅದನ್ನು ನಾವು ಬಿಟ್ಟಾಕುವ, ಅವರಿಗಾಗಿ ಪ್ರಾರ್ಥಿಸುವ. ನೀನು ಯೇಸುವನ್ನು ಮಾತ್ರ ದೃಷ್ಟಿಸಿ ಓಡು. ನಿನ್ನ ಗುರಿ ನಿತ್ಯ ಜೀವ. ಆ ನಿತ್ಯ ಜೀವದ ಎಡೆಗೆ ನೀನು ಗುರಿಯಿಟ್ಟು ಓಡುವಾಗ, ನೀನು ಮನಸ್ಸಿಟ್ಟು ಏಕಾಗ್ರತೆಯಿಂದ ಓಡುವಾಗ, ಕಾನ್ಸಂಟ್ರೇಷನ್ ಇಂದ ಓಡುವಾಗ, ಯೇಸು ಹೇಳ್ತಾರೆ, ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು, ಉಳಿದಿದೆಲ್ಲ ನಿನಗೆ ಸೇರಿಸಿ ಕೂಡಿಸಿ ಕೊಡ್ತೀನಿ. ಯೇಸು ನಿನಗೂ ಸೇರಿಸಿ ಕೂಡಿಸಿ ಎಲ್ಲವನ್ನು ಒದಗಿಸಿ ಪೂರೈಸಿ ಕೊಡುವ ದೇವರು. ಅವರಿಗೆಲ್ಲ ಗೊತ್ತಿದೆ ಪ್ರಿಯರೇ. ಅವರಿಗೆ ಗೊತ್ತಿಲ್ಲದೆ ಇರೋದು ಈ ಲೋಕದಲ್ಲಿ ಏನೂ ಇಲ್ಲ. ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವ ಮುಂಚೆ ನೋಡಿದ ಅವರ ಕಣ್ಣುಗಳು, ನಿನ್ನ ಬಗ್ಗೆ ಒಂದು ಒಳ್ಳೆ ಆಲೋಚನೆ, ಪ್ಲಾನ್, ಪದ್ಧತಿ ಇರುವ ದೇವರು, ಅದು ನಡೆಸಲಿಕ್ಕೆ ಶಕ್ತನಾದ ದೇವರು. ಅವರ ಅಂಗೈಯಲ್ಲಿ ಇಟ್ಟುಕೊಂಡು ನಮ್ಮನ್ನು ಕಣ್ಮಣಿಯಂತೆ ಕಾಪಾಡ್ತಾರೆ. ಅವರ ಗಾಯವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ಅಪ್ಪಿ ಮುದ್ದಾಡ್ತಾರೆ. ನೀನು ಅಳ್ತಾ ಇರ್ಬೋದು, ನಿನ್ನ ಬೆಡ್ಶೀಟ್ ನೆಂದೋಗಿರ್ಬೋದು, ನಿನ್ನ ಪಿಲ್ಲೋ ನೆಂದೋಗಿರ್ಬೋದು, ಕಣ್ಣೀರಾಕಿ. ಆ ಕಣ್ಣೀರನ್ನ ಒರೆಸಲಿಕ್ಕೆ ಈ ಪ್ರಪಂಚದ ಯಾವ ಕೈಗಳು ಇಲ್ಲದೆ ಇರ್ಬೋದು. ಆದರೆ ಯೇಸುವಿನ ಗಾಯವುಳ್ಳ ಕರಗಳು ಯಾವಾಗಲೂ ನಿನ್ನ ಬೆನ್ನು ಸವರಿ, ನಿನ್ನ ತಲೆ ಸವರಿ, ನಿನ್ನ ಕೆನ್ನೆಗೆ ಮುತ್ತಿಕ್ಕಿ, ನಿನ್ನನ್ನು ಅಪ್ಪಿ ಮುದ್ದಾಡಿ, ಮಗನೇ ನಾನಿದ್ದೀನಿ, ನೀನು ಭಯಪಡಬೇಡ, ಹೆದರಬೇಡ, ಅಂಚಬೇಡ, ನಾನು ನಿನ್ನನ್ನು ಸೃಷ್ಟಿ ಮಾಡಿದ ದೇವರು, ನಾನು ನಿನ್ನನ್ನು ಪ್ರೀತಿ ಮಾಡುವ ದೇವರು. ನೀನು ಯಾಕೆ ಹೆದರ್ತೀಯ? ನೀನು ಯಾಕೆ ಸೋಲ್ತೀಯ? ನೀನು ಯಾಕೆ ನಿರಾಶೆ ಪಡ್ತೀಯ? ಹೆದರಬೇಡ, ಭಯಪಡಬೇಡ, ನಾನಿದ್ದೀನಿ, ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿ ಮಾಡ್ತೀನಿ ಅಂತ ಅಪ್ಪಿ ಮುದ್ದಾಡುವ ದೇವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಎಲ್ಲರಿಗೂ ಹೇಳ್ಕೊಳ್ಳೋಕ್ಕೆ ಒಂದು ಕೇಳುವ ಕಿವಿ ಬೇಕು.
ನಾವು ಹೇಳುವಾಗ ನಾವು ಹೇಳೋದನ್ನು ಕೇಳುವ ಒಂದು ಕಿವಿ ಬೇಕು. ನಾವು ಕಣ್ಣೀರು ಒರೆಸುವಾಗ, ಕಣ್ಣೀರು ಹಾಕುವಾಗ ನಮ್ಮ ಕಣ್ಣೀರನ್ನು ಒರೆಸೋಕ್ಕೆ ಒಂದು ಕೈ ಬೇಕು. ನಾವು ದುಃಖ ಅಂತ ಹೇಳುವಾಗ ನಮ್ಮನ್ನು ಸಾಂತ್ವನ ಪಡಿಸುವ ಒಂದು ಹೃದಯ ಬೇಕು. ನಮ್ಮನ್ನು ಸದಾ ಪ್ರೀತಿ ಮಾಡುವ ಒಂದು ಮನಸ್ಸು ಬೇಕು. ಅದೆಲ್ಲವೂ ಸಿಕ್ಕೋದು 100% ದೇವರಿಂದ. ಮನುಷ್ಯರ ಹಿಂದೆ ಹೋದಷ್ಟು ನಮಗೆ ಕಣ್ಣೀರೇ, ನೋವು. ನೀವು ಅನಿಸಿ ನೋಡಿ, ಯಾರ ಹತ್ರ ಆದರೂ ನೀವು ಹೇಳ್ತೀರಾ ನನಗೆ ಈ ನೋವಿದೆ, ನನಗೆ ನೀನು ಕಾಲ್ ಮಾಡು. ಅವ್ರು ಹೇಳ್ತಾರೆ ಇಲ್ಲ ನನಗೆ ಸಮಯ ಇಲ್ಲ, ನಾನು ಯಾರಿಗೆ ಅಟ್ಯಾಚ್ಮೆಂಟ್ ಇಲ್ಲ. ನಿನಗೆ ಎಷ್ಟು ನೋವಾಗ್ಬೋದಲ್ವಾ? ಕೆಲವರು ನನ್ನ ಹತ್ರ ಹೇಳ್ತಾರೆ ನನಗಾಗಿ ಮಾತಾಡಿಸ್ಲಿಕ್ಕೆ ಯಾರೂ ಇಲ್ಲ ಸಿಸ್ಟರ್, ನಾನು ಹಾಸಿಗೆಯಲ್ಲಿದ್ದೀನಿ, ನನ್ನ ಕಣ್ಣೀರು ಒರೆಸೋರು ಯಾರೂ ಇಲ್ಲ ಸಿಸ್ಟರ್, ನನ್ನ ನೋವನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಸಿಸ್ಟರ್. ಯೇಸು ಇದ್ದಾರೆ ರೀ, ಯೇಸು ಇದ್ದಾರೆ. ಎಲ್ಲ ಮನುಷ್ಯರು ಈ ಲೋಕದಲ್ಲಿ ಬ್ಯುಸಿ, ಅವರವರ ಲೈನಲ್ಲಿ, ಅವರವರ ಕುಟುಂಬಗಳಲ್ಲಿ, ಅವರವರ ಕೆಲಸ ಕಾರ್ಯದಲ್ಲಿ, ಅವರವರ ಸುವಾರ್ತೆಯಲ್ಲಿ ಎಲ್ಲರೂ ಬ್ಯುಸಿ. ಆದರೆ ಯಾವಾಗಲೂ ನನಗಾಗಿ ನಿನಗಾಗಿ ಕಾಯುವ ಒಂದು ದೇವರು ಅಂತಿದ್ರೆ, ಒಂದು ಕಾಯುವ ಒಂದು ವ್ಯಕ್ತಿ ಅಂತಿದ್ರೆ, ಕಾಯುವ ಒಂದು ಶಕ್ತಿ ಅಂತಿದ್ರೆ ಅದು ಯೇಸು ಮಾತ್ರನೇ ಪ್ರಿಯರೇ, ಅದು ಯೇಸು ಮಾತ್ರನೇ. ಆ ಯೇಸು ಹತ್ರ ಅಟ್ಯಾಚ್ ಆಗಲಿಕ್ಕೆ, ಆ ಯೇಸು ಹತ್ರ ಮಿಂಗಲ್ ಆಗಲಿಕ್ಕೆ, ಆ ಯೇಸುವಿನ ಆ ರಕ್ಷೆಯ ಕಕ್ಷಡಿಯಲ್ಲಿ ಬರಲಿಕ್ಕೆ ಟ್ರೈ ಮಾಡುವ. ಇವತ್ತು ಟ್ರೈ ಮಾಡುವ. ಅವರು ನಮ್ಮನ್ನು ಆಶೀರ್ವದಿಸ್ತಾರೆ ರೀ, ಅವರು ನಮ್ಮನ್ನು ಕರುಣೆ ತೋರಿಸ್ತಾರೆ. ಅವರಿಗೆ ಆಗದೇ ಇರೋದು ಏನಿದೆ ಹೇಳಿ ಈ ಲೋಕದಲ್ಲಿ? ಎಲ್ಲವೂ ಆಗುತ್ತೆ, ಏಕೆಂದರೆ ಅವರದೇ ಈ ಪ್ರಪಂಚ. ಈ ಲೋಕದಲ್ಲಿರುವ ಮುತ್ತು ರತ್ನ ವಜ್ರ ವೈಡೂರಿ ಎಲ್ಲ ಅವರದೇ. ಈ ಲೋಕದಲ್ಲಿರುವ ಸರ್ವ ಸಂಪತ್ತು ಅವರದೇ. ಅವರು ನಿಧಿ, ಅವರು ಕರುಣಾಮಯಿ, ಅವರು ಪ್ರೀತಿ ಸ್ವರೂಪಿ, ಎಲ್ಲವೂ ಅವರೇ ಪ್ರಿಯರೇ. ಅವರ ಹತ್ರ ಬನ್ನಿ. ಈ ನಿಮಿಷದಲ್ಲಿ ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ ಸ್ತೋತ್ರಪ್ಪ, ಈ ನಿಮಿಷಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಮಾರ್ಗವು ಜೀವವು ಸತ್ಯವಾದ ದೇವರೇ, ನಿಮ್ಮನ್ನೇ ಆಶ್ರಯಿಸಿ ಜೀವಿಸಲು ಕರುಣೆ ತೋರುವುದಕ್ಕಾಗಿ ಸ್ತೋತ್ರ. ನನಗೆ ಏನು ಗೊತ್ತಿಲ್ಲ ಸ್ವಾಮಿ, ಎಲ್ಲ ಈ ಲೋಕ ಇಡೀ ನನಗೆ ಗೊತ್ತು ಅಂತ ನಾನು ತಿಳ್ಕೊಂಡಿದ್ರು, ನನಗೆ ಏನು ಗೊತ್ತಿಲ್ಲ ಯೇಸುವೆ. ನಾನು ಝೀರೋ, ನೀವು ಹೀರೋ ಯೇಸುವೆ. ಯೇಸುವೆ ಈಗೋ ಸ್ವಾಮಿ, ನಿಮ್ಮ ಆ ಗಾಯದ ಹಸ್ತದ ಕೆಳಗೆ ಬಂದಿದ್ದೇನೆ ಯೇಸುವೆ. ಅಪ್ಪಿ ಮುದ್ದಾಡುವುದಕ್ಕಾಗಿ ಸ್ತೋತ್ರ, ಕಣ್ಣೀರು ಒರೆಸುವುದಕ್ಕಾಗಿ ಸ್ತೋತ್ರ. ಒಂದು ಒಳ್ಳೆ ಸಹೋದರನಾಗಿ, ಸಹೋದರಿಯಾಗಿ, ಸ್ನೇಹಿತಳಾಗಿ, ಒಳ್ಳೆ ಹೆತ್ತ ತಂದೆ ತಾಯಿಯಂತೆ ಯೇಸುವೆ, ಬಂದು ಮಿತ್ರಾದಿಯಂತೆ ನೀವು ನಮ್ಮನ್ನು ಸಂತೈಸುವುದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಆಶ್ರಯಿಸ್ತೇವೆ ಸ್ವಾಮಿ. ಮನುಷ್ಯನ ಹಿಂದೆ ಓಡಿ 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 ಸಾಕಾಗಿದೆ ಯೇಸುವೆ. ಇನ್ನು ನಿಮ್ಮ ಹಿಂದೆ ಓಡಲು ಕರುಣೆ ತೋರುವುದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಓದಿ ಧ್ಯಾನಿಸಿ, ನಿಮ್ಮ ವಾಕ್ಯದಂತೆ ಜೀವಿಸಲು, ನಿಮ್ಮ ವಾಕ್ಯವನ್ನು ಅಳವಡಿಸಿಕೊಂಡು ಯೇಸುವೆ ಅದರಂತೆ ಬಾಳಲು, ಬಲಿಪೂಜೆಯಲ್ಲಿ ಭಾಗವಹಿಸಲು, ಗುರು ಹಿರಿಯರನ್ನು ಗೌರವಿಸಲು ಯೇಸುವೆ, ಸಂಸ್ಕಾರದಲ್ಲಿ ಭಾಗಿಯಾಗಲು ನನ್ನನ್ನು ಆತ್ಮರ ಶಕ್ತಿಯಿಂದ ತುಂಬಿಸಿರಿ. ಪರಿಶುದ್ಧಾತ್ಮರೇ ಕರುಣೆ ತೋರಿರಿ ಸ್ವಾಮಿ. ನಮ್ಮನ್ನು ಬಿಟ್ಟು ಬಿಡಬೇಡಿ ಯೇಸುವೆ. ನನ್ನ ಬಳಿಗೆ ಬಂದವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ, ಬರಿಗೈಯಲ್ಲಿ ಕಳಿಸುವುದೇ ಇಲ್ಲ ಎಂದು ವಾಗ್ದಾನ ಮಾಡಿದೆ ಯೇಸುವೆ. ವಾಗ್ದಾನ ಪಾಲಕನೇ ಕರುಣೆ ತೋರಿರಿ. ಎಲ್ಲ ಕಷ್ಟ, ದುಃಖ, ದಾರಿದ್ರ್ಯ, ನಿಂದೆ, ಅಪಮಾನ, ಟೆನ್ಷನಿಂದ, ಸಾಲ ಸೋಲದಿಂದ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮದಲ್ಲಿ ನಮ್ಮ ಎಲ್ಲ ಪರಿಸ್ಥಿತಿಗಳು ಬದಲಾಗಿದ್ದಕ್ಕಾಗಿ ಸ್ತೋತ್ರ. ಕೇಳಿರಿ ಕೊಡಲಾಗುವುದು, ಹುಡುಗಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ನುಡಿದ ಯೇಸು ನಾಮದಲ್ಲಿ ಯೇಸುವೆ, ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ನಿಮ್ಮ ಪಾದ ಸನ್ನಿಧಿಗೆ ಬಂದಿದ್ದೇವೆ ಸ್ವಾಮಿ. ಅನುಗ್ರಹಿಸಿ ಆಶೀರ್ವದಿಸಿರಿ. ನನ್ನ ನಾಮದಲ್ಲಿ ಏನು ಬೇಕಾದರೂ ಕೇಳಿಕೊಡ್ತೀನಿ ಅಂತ ಹೇಳಿದ್ದೀರಾ. ನಿಮ್ಮ ನಾಮದಲ್ಲಿ ಬೇಡ್ತಾ ಇದ್ದೇವೆ. ವಿಸಾ ಇಲ್ಲದವರಿಗೆ ವಿಸಾ ಕೊಡುವುದಕ್ಕಾಗಿ ಸ್ತೋತ್ರ. ಕೆಲಸ ಕಳೆದುಕೊಂಡದವರಿಗೆ ಕೆಲಸ ಕೊಡುವುದಕ್ಕಾಗಿ ಸ್ತೋತ್ರ. ಯೇಸುವೆ, ಆರೋಗ್ಯ ಇಲ್ಲದವರಿಗೆ, ಅನಾರೋಗ್ಯದಿಂದ ರೋಗದಿಂದ ಬಳಲ್ತಾ ಇರೋರು, ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಯೇಸುವೆ ಒಂದು ಟ್ರೀಟ್ಮೆಂಟ್ ತಗೊಳ್ಳಲು ಯೇಸುವೆ ಕಾಸಿಲ್ಲದವರು ಎಲ್ಲರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ಯೇಸುವೆ. ಪ್ರಪಂಚದಲ್ಲಿರುವ 840 ಕೋಟಿ ಜನರನ್ನು ಅನುಗ್ರಹಿಸಿ ಆಶೀರ್ವದಿಸುವ ನಿಮ್ಮ ಪ್ರೀತಿಗಾಗಿ, ಕರುಣೆಗಾಗಿ ಸ್ತೋತ್ರ. ಎಲ್ಲ ಕೇಡು ಕೆಟ್ಟದುಗಳು ಯೇಸುವೆ ನಿಮ್ಮ ನಾಮದ ಬಲದಲ್ಲಿ, ರಕ್ತವಾಕ್ಯದ ಶಕ್ತಿಯಲ್ಲಿ ಈ ನಿಮಿಷದಲ್ಲಿ ನನ್ನ ದೇಹಾತ್ಮ ಮನಸ್ಸನ್ನು, ನನ್ನ ಕುಟುಂಬವನ್ನು, ನನ್ನ ಸುವಾರ್ತೆಯನ್ನು ಯೇಸುವೆ, ಈ ನಿಮಿಷದಲ್ಲಿ ನಾನು ಯಾವ ತೊಂದರೆಗೆ ಸಿಕ್ಕಾಕೊಂಡಿದ್ದೀನೋ ಆ ಎಲ್ಲದರಿಂದ ಬಿಡುಗಡೆಯಾಗಿ ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ನಿಮ್ಮ ಕೃಪೆಯ ನೆರಳು ನಮ್ಮನ್ನು ಸದಾ ಆವರಿಸಲಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಮಳೆಯಂತೆ ಸುರಿಯಲಿ. ಅಮ್ಮ ಮಾತೆಯೇ, ಸಕಲ ಸಂತರೆ, ದೂತರೆ, ಬ್ರದರ್ ಟಿ.ಕೆ. ಜಾರ್ಜ್ ಅವರೇ, ನಮಗಾಗಿ ಪ್ರಾರ್ಥಿಸಿರಿ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೋಲೈಫರ್, ಯೇಸು ಸ್ಪರ್ಶ ತಂಡದ ಮಗಳಾಗಿ, ಬ್ರದರ್ ಟಿ.ಕೆ. ಜಾರ್ಜ್ ಅವರ ಮಗಳಾಗಿ ನಾನು ಸದಾ ನಿಮಗಾಗಿ ಪ್ರಾರ್ಥಿಸ್ತೀನಿ. ನೀವು ನಮಗಾಗಿಯೂ, ನಮ್ಮ ತಂಡಕ್ಕಾಗಿಯೂ, ನಮ್ಮ ಕುಟುಂಬಕ್ಕಾಗಿಯೂ, ನಮ್ಮ ಮಿನಿಸ್ಟ್ರಿಗಾಗಿಯೂ ಪ್ರಾರ್ಥಿಸಿ. ಯೇಸು ನಾಮದಲ್ಲಿ ಎಲ್ಲ ಒಳ್ಳೆಯದಾಗಲಿ. ಆಶೀರ್ವಾದ.